ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಂಧುವರಿಗೆ ನಮಸ್ಕಾರ. ನಿಕ್ಲಿನ್ ಮಾತ ಮೂಕೆ ಎತ್ತಿಕೊಂಡು ಹೊಸಕುರಲ್ದ ಇನ್ನಿತ ಸುದ್ದಿಗೊಂಚಿಲ್ ಶುರು ಮಂತಂದಿಲ್ಲ. ಸುದ್ದಿಗೊಂಚಿಲ್ಗೆ ಸ್ವಾಗತ. ಹೊಸಕುರಲ್ ಬಲಗ ಸದ್ಭಾವನಾ ವೇದಿಕೆ ಉಳ್ಳಾಲ ಕೊಲ್ಯ ಬಿಲ್ಲವ ಸೇವಾ ಸಮಿತಿ ಟ್ರಸ್ಟ್ ಬೊಕ್ಕ ಸಮಿತಿ ಕೊಲ್ಯ ಯುವ ವಾಹಿನಿ ರೋಟರಿ ಸಮುದಾಯದಲ ಜಮಾಅತ್ ಇಸ್ಲಾಂ ಹಿಂದ್ ಉಲ್ಲಾಲಬೈಲ್ ನವೋದಯ ಫ್ರೆಂಡ್ಸ್ ಸರ್ಕಲ್ ಕಿನ್ಯದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಒಟ್ಟು ಸೇರಿಗೆಡು ಸೌಹಾರ್ದ ದೀಪಾವಳಿ ಸಂಗಮ ಕೊಲ್ಯ ನಾರಾಯಣಗುರು ಸಭಾಂಗಣಡು ಶುಕ್ರವಾರ ನಡೆತಂಡು. ಹೊಸಕುರಲ್ ಬಳಗ ಉಳ್ಳಾಲ ಸದ್ಭಾವನಾ ವೇದಿಕೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬಿಲ್ಲವ ಸೇವಾ ಸಮಾಜ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಯುವ ವಾಹಿನಿ ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲಬೈಲ್ ನವೋದಯ ಫ್ರೆಂಡ್ಸ್ ದ ಒಟ್ಟು ಸೇರಿಗೆಡು ಸೌಹಾರ್ದ ದೀಪಾವಳಿ ಸಂಗಮ ಕೊಲ್ಲಿ ಶ್ರೀ ನಾರಾಯಣಗುರು ಸಭಾಂಗಣಡು ಶುಕ್ರವಾರ ಬಯ್ಯಡ್ ನಡೆದನು. ಮಂಗಳ ಈಶ್ವರ ಭಟ್ರು ನಿವೃತ್ತ ಪ್ರಾಂಶುಪಾಲರು ಕೇಂದ್ರೀಯ ವಿದ್ಯಾಲಯ ಅಂಜನೇಯ ಕೃಷ್ಣ ಕಟ್ಟಿಯಾಡ್ಕ ಜನಾಬ್ ಸೈಯದ್ ಇಸ್ಮಾಯಿಲ್ ಐರೀನ್ ರೆಬೆಲು ಪ್ರಸಾದ್ ರೈ ಕಲ್ಲಿಮರ್ ಒಟ್ಟಿಗೆ ಮಾತ ಎಂಗೆಲ್ಲ ಬಿಂಡಿರ್ನಕ್ಕೆಲ್ಲ ಕೈ ಜೋಡಿಸಿ ಹೊಡೆದು ವಿನಂತಿ ಮಾಡ್ತದಲ್ಲೇ. ತುಳುನಾಡು ಪನ್ಪಿನವು ನಮ್ಮ ಬೇತೆ ಬೇತೆ ಧರ್ಮ ದೈವ ದೇವರನ್ನ ವಿಚಾರ ಬಂದಾಗ ನಮ್ಮ ಮಾತಾಡಿದ ಭಿನ್ನವಾದ ತೋಜನಿಪ್ಪ ವೈವಿಧ್ಯ ಆಚರಣೆ ಮಲ್ಪನಾಗಲ್ಲ ನಮ್ಮ ನಮವಿನ ಏನಂಚಿನ ಒಂಜಿ ಶೈಲಿ ನಮ್ಮ ಮಲ್ತೊಂದು ಪೋಪಿನ ಹಂಚಿನಾಕಲು ನಮ್ಮ ತುಳುನಾಡು ದೀಪಾವಳಿ ಪರ್ವ ಮಲ್ಪೊಡದಂಡ ಬಲಿಯಂದ್ರನ ಲೆಪ್ಪು ನಂಚಿನ ಒಂಜಿ ಕಟ್ಟುಪಾಡು ನಮ್ಮಡ ಉಂಡು. ಲೇಸ್ಟ್ ಪಾಲ್ಪಡೆದು ಸೌಹಾರ್ದ ಸಂದೇಶನ್ ಕೊರ್ನ ಕೇಂದ್ರೀಯ ವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರು ಸರ್ಪಂಗಳ ಈಶ್ವರ್ ಭಟ್ ದೀಪಗ್ ವಾ ಜಾತಿ ಪಂಥ ಧರ್ಮ ಇಚ್ಚಿ ಕತ್ತಲಿನ ನಿವಾರಿಸವಳ ಪನ್ಪಿನ ಉದ್ದೇಶ ಮಾತ್ರ ದೀಪದ ಅಂಚ ಉಪ್ಪನಗ ದೀಪಾವಳಿಡು ಬೆಳವಡಾಯಿನಿ ದೀಪ ಹತ್ತು ಮನಸ್ಸುಲು ಪಣದು ತೆರಿಪಾಯರು. ದೀಪಾವಳಿ ಎನ್ನುವಂಥದ್ದು ಕೇವಲ ಒಂದು ಹಬ್ಬ ಅಲ್ಲ, ಅದು ಬೇರೆ ಬೇರೆ ಹಬ್ಬಗಳಿವೆ, ನಾವು ಅದನ್ನು ಆಚರಿಸ್ತೇವೆ. ಆದರೆ ಉಳಿದದ್ದಕ್ಕೆಲ್ಲ ಹೆಸರುಗಳು ಬೇರೆ ಬೇರೆ ಇವೆ. ಆದರೆ ನಿಜವಾಗಿ ಹಬ್ಬ ಅಥವಾ ಪರ್ವ ಎನ್ನುವ ಎರಡು ಅಕ್ಷರದಿಂದ ನಾವು ಹೇಳ್ತೇವೆ ಅಂತಾದರೆ ಅದರ ಉದ್ದೇಶ ದೀಪಾವಳಿಯೇ. ಪರ್ವ ಏಪ ಅಂತ ಕೇಳಿದರೆ ದೀಪಾವಳಿಯನ್ನೇ ಉದ್ದೇಶಿಸಿ ಹೇಳುವಂಥದ್ದು. ಅದು ಹಬ್ಬ. ಹಬ್ಬ ಅಂದರೆ ಸಂಭ್ರಮ, ಹಬ್ಬ ಅಂದರೆ ಸಿಹಿ, ಹಬ್ಬ ಅಂದರೆ ಬೆಳಕು. ಆದರೆ ಯಾವುದೇ ಹಬ್ಬ ಆಚರಿಸಬೇಕು ಅಂತಾದರೂ, ಆ ಸಂಭ್ರಮ ಬರಬೇಕು ಅಂತಾದರೂ, ಆ ಸಿಹಿಯನ್ನು ತಿನ್ನುವ ಭಾವ ನಮ್ಮಲ್ಲಿ ಬಂದು ನಮ್ಮ ಮೈ ಮನಕ್ಕೆ ಆ ಸಿಹಿ ಸೇರಬೇಕು ಅಂತಾದರೆ ಎಲ್ಲದಕ್ಕಿಂತ ಮೊದಲು ಮನಸ್ಸು ಸಿಹಿಯಾಗಬೇಕು. ಮನಸ್ಸು ಸಿಹಿಯಾಗಬೇಕು ಅಂತಂದರೆ ಮನಸ್ಸು ಶುದ್ಧವಾಗಬೇಕು. ಎಷ್ಟು ಆದರ್ಶವಾದ ಆಚರಣೆ ನೋಡಿ. ದೀಪಾವಳಿಯ ಮೊದಲನೇ ದಿವಸ ಆಗುವುದಕ್ಕೆ ಆಶ್ವಯುಜ ಮಾಸದ ಚತುರ್ದಶಿ ಎಂದೇ ಬರುವಂಥದ್ದದು. ನರಕ ಚತುರ್ದಶಿ ಅಂತ ನಾವು ಕರೆಯುತ್ತೇವೆ. ಹಿನ್ನೆಲೆಯ ಕಥೆ ಏನೇ ಇರಲಿ, ಆದರೆ ನಾವು ನಿತ್ಯ ಮಾಡುವಂತಹ ಕೆಲಸ ಸ್ನಾನ ಮಾಡುವುದು. ನಿತ್ಯ ಮಾಡ್ತೇವಲ್ಲ ಸ್ನಾನ. ಆದರೆ ನಿತ್ಯ ಮಾಡುವ ಆ ಸ್ನಾನವನ್ನೇ ವರ್ಷಕ್ಕೊಂದು ದಿನ ಹಬ್ಬದ ರೂಪದಲ್ಲಿ ಆಚರಿಸುವಂಥದ್ದು. ಸ್ನಾನವನ್ನು ಆಚರಿಸುವುದದು, ಸ್ನಾನ ಮಾಡುವುದಲ್ಲ. ಉಳ್ಳಾಲ ಸದ್ಭಾವನಾ ವೇದಿಕೆದ ಅಧ್ಯಕ್ಷರು ಪ್ರಸಾದ್ ರೈ ಕಲ್ಲಿಮಾರ್ ಪಾತಿರೊಂದು ಒವ್ವೆ ಧರ್ಮಡು ಕೆಡುಕುನು ಬೋಧಿ ಸಾಧಿಸರು. ಆಂಡ ಮನುಷ್ಯ ತನ್ನ ಸ್ವಾರ್ಥಗಾದ ಅಶಾಂತಿನ ಸೃಷ್ಟಿಸಾದೆ. ಪರ್ವದ ಶುಭ ದಿನಗಳು ಮಾತೆರ್ಲ ಒಂಜೆ ಮನಸ್ಸಿರ್ದು ಶ್ರಮಿಸಾಂಡ ಸೌಹಾರ್ದ ಸಮಾಜ ನಿರ್ಮಾಣ ಸಾಧ್ಯ ಪಂಡ ತೆರಿಪಾಯರು. ಜಗತ್ತಿನ ಸಕಲ ಚರಾಚರಗಳು ನೆಮ್ಮದಿಯ ಸಮೃದ್ಧತೆಯ ಸಹಬಾಳ್ವೆಯ ಬಾಳನ್ನು ಬಾಳಿ ಬದುಕುವಂತಾಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ನಮಿಸುತ್ತಾ ನಾವೆಲ್ಲ ಈ ಸಾಮರಸ್ಯಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಕೂಡಿ ಕೆಲಸ ಮಾಡಿ ನಮ್ಮ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಎಂದು ನಿಮ್ಮಲ್ಲಿ ಕಳಕಳಿಯಲ್ಲಿ ಕೇಳಿಕೊಳ್ಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಜಮಾತೆ ಇಸ್ಲಾಂ ಹಿಂದ್ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ವಲಯ ಸಂಚಾಲಕರು ಸಯೀದ್ ಇಸ್ಮಾಯಿಲ್, ದಕ್ಷಿಣ ಕನ್ನಡ ಜಿಲ್ಲಾ ಡೇನಲ್ಮು ಯೋಜನೆದ ವ್ಯವಸ್ಥಾಪಕರು ಐರಿನ್ ರೆಬೆಲ್ಲೋ ಸೌಹಾರ್ದ ಸಂದೇಶನ್ ಕೊರಿಯರು. ಈ ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಈ ಸಂಘಟನೆಗಳಿಂದ ನಡೆಯುತ್ತಾ ಇರುವುದು ತುಂಬ ಸಂತೋಷದ ವಿಷಯವಾಗಿದೆ. ನಮ್ಮ ದೇಶ ಬಹುಧರ್ಮೀಯ ದೇಶ, ಬೇರೆ ಬೇರೆ ವಿಚಾರಗಳನ್ನು ಹೊಂದಿರುವಂತಹ ಕೋಟ್ಯಾನುಕೋಟಿ ಜನರು ಇಲ್ಲಿದ್ದಾರೆ. ಈ ದೇಶ ಒಟ್ಟಿನಲ್ಲಿ ದೇವ ವಿಶ್ವಾಸಿಗಳ ದೇಶ. ಈ ದೇಶ ಧರ್ಮ ವಿಶ್ವಾಸಿಗಳ ದೇಶ. ಈ ದೇಶ ಸೌಹಾರ್ದ ಬಯಸುವವರ ದೇಶ. ಈ ಸಮಾಜದಲ್ಲಿ ಒಳಿತು ಸಂಸ್ಥಾಪಿಸಲ್ಪಡಬೇಕು, ಕೆಡುಕು ನಿರ್ಮೂಲನ ಆಗಬೇಕು ಎಂದು ಸಂಕಲ್ಪ ತೊಟ್ಟಿರುವಂತಹ ಸದ್ಭಾವನಾ ವೇದಿಕೆ ಮತ್ತು ಅದಕ್ಕೆ ಸಹಕರಿಸುವಂಥ ಎಲ್ಲ ಸಂಘಟನೆಗಳು ಮಾಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಸಹಕರಿಸುವ ಅಗತ್ಯವಿದೆ. ಮನಸ್ಸುಗಳನ್ನು ನಾವು ಬೆಳಗಬೇಕು. ದೀಪಾವಳಿಯ ಈ ಹಬ್ಬದ ಈ ವಾತಾವರಣ ಎಲ್ಲೆಡೆ ಒಂದು ಸಂಭ್ರಮದ ವಾತಾವರಣ ಏರ್ಪಟ್ಟಿದೆ. ಎಲ್ಲರಿಗೂ, ಎಲ್ಲ ಧರ್ಮದವರಿಗೂ ಈ ದೀಪಾವಳಿ ಹಬ್ಬ ಒಂದು ಸಂಭ್ರಮ ತರ್ತದೆ. ನಾವು ಕೂಡ ಬಾಲ್ಯದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ತುಂಬ ನಮ್ಮ ನೆರೆ ಮನೆಯಲ್ಲಿ ಹೋಗಿ ಅವರ ಹಬ್ಬದಲ್ಲಿ ಪಾಲ್ಗೊಂಡಂತಹ ನೆನಪುಗಳು ನಮಗೆ ಮರುಕಳಿಸ್ತಾ ಇದೆ. ಆದರೆ ನಾವು ಬಾಲ್ಯದಲ್ಲಿ ಈ ಹಬ್ಬಗಳನ್ನು ಆಚರಿಸುತ್ತಿದ್ದಂತಹ ಆ ಒಂದು ಸೌಹಾರ್ದತೆಯ ವಾತಾವರಣ ಇವತ್ತು ಇಲ್ಲದಿರುವುದು ನಮಗೆ ಬೇಸರ ತರಿಸ್ತಿದೆ. ಆದರೂ ಅದನ್ನು ನಾವು ಹಿಂದಕ್ಕೆ ತರಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ನಾವೆಲ್ಲರೂ ಒಂದು ಮನಸ್ಸಿನಿಂದ, ಅದು ಕೂಡ ಒಳ್ಳೆಯ ಮನಸ್ಸಿನಿಂದ, ನಾವು ಮನುಷ್ಯರು, ಮೂಲತಃ ನಾವು ಮನುಷ್ಯರು, ಮನುಷ್ಯತ್ವದಿಂದ ಬದುಕಬೇಕಾದವರು, ಇದನ್ನು ನಾವು ತಿಳ್ಕೊಂಡು ಪ್ರತಿಯೊಬ್ಬರು, ಮಕ್ಕಳು, ಯುವಜನರು, ಹಿರಿಯರು, ನಾವೆಲ್ಲರೂ ಈ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಬದುಕಿದರೆ ಖಂಡಿತ ಆ ಒಂದು ಗತಕಾಲದ ವೈಭವವನ್ನು ಮರಳಿ ತರಲಿಕ್ಕೆ ಸಾಧ್ಯ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಈ ಪೊರ್ತು ಉಳ್ಳಾಲ ವ್ಯಾಪ್ತಿದ ರಾಜ್ಯೋತ್ಸವ ಪುರಸ್ಕೃತರನ್ನು ಅಭಿನಂದಿಸಾಯರು. ಆತ್ಮಶಕ್ತಿದ ನಿರ್ದೇಶಕರು ಶ್ರೀಯುತ ಆನಂದ್ ಎಸ್ ಕೊಂಡಾಣ ಉಲ್ಲೇರು ಬಲೆ ನಿಖಿಲ ಅಧ್ಯಕ್ಷರು ವೇದಿಕೆಗೆ ಗೌರವದ ಅಭಿನಂದನೆ ತಂದುಳ್ಳೇರು. ಅರ್ನ ಒಟ್ಟಿಗೆ ನಿಖುಲ ಉಂತುಲೆ ನಿಖುಲ್ ಪೂರ ಅರ್ನ ಒಟ್ಟಿಗೆ ಏಪಲ ಉಪ್ಪು ನಕಲು ಬಲೆ ಆತ್ಮೀಯ ಬಂಧುಳೆ ಮಾತೆಲ್ಲವರ ಜೋರ್ದ ತಾಟಿ ಬಡುದು ಈ ಮಾತ ಸಾಧಕೆರೆಗೆ ಆಕೆಲ್ಲ ನನಲಾತು ಸಾಧನೆ ಬೆಳಗಡೆ ಅಕ್ಳಿಗೆ ನನಲಾತು ಮಲ್ಲಮಲ್ಲ ಪ್ರಶಸ್ತಿಲು ದೈವ ದೇವೇರ್ನ ಅನುಗ್ರಹಡು ಅಕಳಕುಲ್ ನಂಬಿನ ದೈವ ದೇವೇರ್ನ ಅನುಗ್ರಹಡು ತಿಕ್ಕಡು ಪಣದಕ್ಕೇನೊಂದು ಮಾತೆಗಳ ಪೊಸಕುರಲ್ ಬಳಗ ಸದ್ಭಾವನಾ ವೇದಿಕೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬಿಲ್ಲವ ಸೇವಾ ಸಮಾಜ ರೋಟರಿ ಸಮುದಾಯದಳ ಕೊಲ್ಲಿಯ ಯುವವಾಹಿನಿ ಕೊಲ್ಲಿಯ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ನವೋದಯ ಫ್ರೆಂಡ್ಸ್ ರಿಜಿಸ್ಟರ್ಡ್ ಉಳ್ಳಾಲ ಬೈಲ್ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಳ ನಿವೃತ್ತ ಸೇನಾನಿ ಕೃಷ್ಣ ಗಟ್ಟಿ ಆಡ್ಕ ಗುರ್ಕಾರ್ಮದ ಪಾತೆರ ಪಂಡೇರು ಬೊಕ್ಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತ ಪೂರ್ವ ಜನಗಳಿಗೆ ಸನ್ಮಾನಕ್ಕೂ ಎಂಕುಲು ಭಾರಿ ಅಭಿನಂದನೆ ಸಂದ್ರೆ ಈ ಸಂದರ್ಭಗಳು ನಮ್ಮ ಹೊಸಗುರದ ನಿರ್ದೇಶಕರಾಯನ ನಮ್ಮ ನಿರ್ದೇಶಕರಾಯನ ಎಂಕಲ್ನ ಆತ್ಮೀಯರು ಎಂಕಲ್ ಮಾರಿ ಒಂದು ಪ್ರೀತಿದ ವ್ಯಕ್ತಿ ಆಯ್ನ ವಿದ್ಯಾಧರ್ ಶೆಟ್ಟಿ ಭಾರಿ ಒಂದು ಪೂರ್ವದ ಕಾರ್ಯಕ್ರಮ ಮಾಡೋರು ಪನ್ನಗ ವರ್ಷ ಈ ಸಮಾಜಡು ಆ ರೀತಿ ಬದುಕೊಡು ನಮ್ಮ ಆ ಒಂದು ಪ್ರೀತಿ ವಿಶ್ವಾಸ ನಮ್ಮ ಬದುಕೊಡು ಒಂದು ವಿಷಯ ಆದರ್ಶ ಬದುಕುವ ವ್ಯಕ್ತಿ ಏನೇ ಕ್ರಿಶ್ಚಿಯನ್ ಧರ್ಮದಗಳು ಆ ರೀತಿ ಉಳ್ಳೇರಿ, ಮುಸ್ಲಿಂ ಧರ್ಮದಗಳು ಆ ಉಳ್ಳೇರಿ, ಹಿಂದೂ ಧರ್ಮದಗಳು ಆ ರೀತಿ ಉಳ್ಳೇರಿ ಒಂದು ವಿಶೇಷವಾಗಿ ಒಂದು ಈ ಸಮಾರಂಭಗಳು ತೋರ್ಪಡಿಗೆ ಹೊಂದೇರಿ ಅಂಚಾದ ಪುನಃ ಒರಿಯಾದ ನಾವು ಪ್ರೀತಿ ಮಾಡ್ಪುಣ ನಮ್ಮ ಈ ವಿಶೇಷವಾಗಿ ಅಂಜನ ಈ ಕಾರ್ಯಕ್ರಮಗಳು ಇನ್ನು ಮಾತಾಡ ಭಾಗ್ಯ ಆತೇರಿ ಅಂಜನ ಅಕ್ಲಿನ ಮಾತಾಡನ್ನ ಅಭಿನಂದನೆ ಬಂದೊಂದಿಲ್ಲ. ಅವೇ ರೀತಿ ವರ್ಷ ನಮ್ಮ ಹೊಸಕುರ ಕಾರ್ಯಕ್ರಮ ಮೂಜಿ ಕಾರ್ಯಕ್ರಮ ದೀಪಾವಳಿ ಆಯ್ದಕ್ಕ ಈತಕ್ಕ ಒಂದು ಕ್ರಿಸ್ಮಸ್ ಆಚರಣೆ ಅವು ಹಾಕೊಂಡು ಆಯ್ದಕ್ಕ ಪೆರ್ನಾದ ಸಮಯ ಮೂಜಿ ಧರ್ಮವನ್ನು ಒಟ್ಟಿಗೆ ಸೇರ್ತು ನಮ್ಮ ಆಚರಿಸೋದಿಲ್ಲ ಅಂಚಾದ ಪುನಃ ನಮ್ಮ ಈ
ಮಾತೆಲ್ಲ ಎಂಗಳೊಟ್ಟಿಗೆ ಸೇರ್ತದೆ ಇನಿ ವೇದಿಕೆ ಇತ್ತಿನ ಮಾತಾ ಕಾರ್ಯಕ್ರಮ ಭಾರಿ ಭಾಗ್ಯತೆ ಭಾರಿ ಬರೋದು ಕಾರ್ಯಕ್ರಮ ಬಂದರೆ ನನ್ನ ದುಂಬಗಳ ಇಂಚನೆ ಒಂದೇ ಪ್ರೀತಿ ವಿಶ್ವಾಸ ಭಾವನೆ ಅವಕಾಶ ಮಂದು ಕೊಡೋದು ಕೇಳೊಂದು. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು, ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲದ ಆಡಳಿತ ನಿರ್ದೇಶಕರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರು ಸುರೇಶ್ ಭಟ್ನಗರ, ಪಾನೀರ್ ಚರ್ಚ್ ವಿನ್ಸೆಂಟ್ ಪಾಲ್ ಸಂಸದ ಅಧ್ಯಕ್ಷರು ಫ್ರಾನ್ಸಿಸ್ ಕುಟೇನಾ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಕೃಷ್ಣಪ್ಪ ಸಾಲ್ಯಾನ್, ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್ ಉಪಾಧ್ಯಕ್ಷರು ಎಎಚ್ ಮೆಹಮೂದ್, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ಕೊಲ್ಯ ಯುವವಾಹಿನಿ ಉಪಾಧ್ಯಕ್ಷರು ಶ್ರೀಮತಿ ಸುಧಾ ಸುರೇಶ್, ಉಳ್ಳಾಲಬೈಲ್ ನವೋದಯ ಫ್ರೆಂಡ್ ಸರ್ಕಲ್ ಅಧ್ಯಕ್ಷರು ಪದ್ಮನಾಭ ಉಳ್ಳಾಲಬೈಲ್, ರೋಟರಿ ಸಮುದಾಯ ದಳದ ಅಧ್ಯಕ್ಷರು ಆನಂದ್ ಮಲಯಾಳ ಕೋಡಿ ಇಂಚತಿ ಪ್ರಮುಖರು ಲೇಸ್ಟ್ ಪಾಲ್ಪಡೆದಿದ್ದರು. ಭಾರತಿ ಸನಿಲ್, ಶ್ರೀಮತಿ ಸೌಮ್ಯ ಕುಸುಮಾಕರ್ ಪ್ರಾರ್ಥನೆ ಪಂಡೇರು. ಪೊಸಕೂರದ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಸಭೆ ನೆತ್ಕೊಂದು ಪ್ರಾಸ್ತಾವಿಕವಾದ ಪಾತಿರಿಯರು. ಸದಾಶಿವ ಆಳ್ವ ತಲಪಾಡಿ ಬಲಿಯೇಂದ್ರನ ಲೆಪ್ಪು ನಡಪಾತ್ ಕೊರಿಯರು. ಮೋಹನ್ ಶಿರ್ಲಾಲ್ ಸಭೆ ಸುಧಾರಿಕೆ ಮಲ್ತೇರು. ಕುಸುಮಾಕರ್ ಕುಂಪಲ ಸೊಲ್ಮೆ ಸಂದಾಯರು. ಸುದ್ದಿಗೊಂಜಿಲ್ಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನಡಪುನ ನುತ್ತ ಎನ್ಮ ದಿನದ ಸಂಧ್ಯಾ ಭಜನೆ ಮೂಜನಿ ದಿನದ ಸಂಧ್ಯಾ ಭಜನ ಸೇವೆನು ತಂದುಲಿಗೆದ ಶ್ರೀ ಶಾರದಾ ಶ್ರುತಿ ವಿದ್ಯಾಲಯ ಆದಿಮಾಯಿ ಭಜನಾ ತಂಡದಕ್ಕಲು ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ಅಟನೆ ಮಲ್ತಿನ ನೂತ ಎನ್ಮ ದಿನಕ್ಲೆದ ಸಂಧ್ಯಾ ಭಜನೋತ್ಸವದ ಮೂಜನಿ ದಿನ ಗುರುವಾರ ಬಯ್ಯಡ್ ಶ್ರೀಮತಿ ಶ್ರುತಿ ಬೊಕ್ಕ ಶ್ರೀ ಪ್ರೀತಂ ಕೃಷ್ಣನಗರ, ಶ್ರೀಮತಿ ಮಂಗಳಾರಾವ್ ಸುರಕ್ಷಾ ನಗರ ಕುಂಪಲ, ಶ್ರೀಮತಿ ಶಶಿಕಲಾ ಶ್ರೀ ಸುಕುಮಾರ್ ಸರಳಾಯ ಕಾಲನಿ, ಶ್ರೀಮತಿ ದುರ್ಗಾ ಶ್ರೀ ದಯಾನಂದ್ ಕುಂಪಲ ಮೊಕ್ಲು ತುಡರ್ ಬೆಳಗಾಯರು. ಅಭಿವೃದ್ಧಿ ಬೊಕ್ಕ ಜಪ್ಪು ತಂದೊಳಿಗೆ ಶ್ರೀ ಶಾರದಾ ಶ್ರುತಿ ವಿದ್ಯಾಲಯದ ಆದಿಮಾಯ ದೇವಸ್ಥಾನದ ಭಜನಾ ತಂಡಲಿருந்து ಭಜನೆ நடத்தது.
ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿ, ಮಹಿಳಾ ಸಮಿತಿ, ಆಡಳಿತ ಸಮಿತಿ, ಸೇವಾ ಸಮಿತಿಯ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದಾರೆ. ಸುದ್ದಿಗೊಂಚಿಲ್ಗೆ ಸ್ವಾಗತ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಆಫ್ಸ್ಕಾಮ್ ಒತ್ತಿರ್ದು ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಂಡಲ ಅನುದಾನಡ್ ಪಡೀಲ್ ಸರ್ಕಲ್ದ ಕೈತಳ್ಳು ಹೊಸತಾದ ನಿರ್ಮಿಸಾಯಿನ ಹವಾನಿಯಂತ್ರಿತ ಮಾರಾಟ ಮಳಿಗೆ ಗುರುವಾರ ಕಾಂಡೆ ಉದಿಪನ ಆಂಡ್. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಹಾಪ್ಕಾಮ್ಸ್ ಒತ್ತಿರ್ದು ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಳದ ಅನುದಾನಡ್ ಪಡೀಲ್ ವೃತ್ತದ ಕೈತಲ್ ನಿರ್ಮಾಣ ಆಯ್ನ ಹಾಪ್ಕಾಮ್ಸ್ದ ಹೊಸ ಹವಾನಿಯಂತ್ರಿತ ಮಾರಾಟ ಮಳಿಗೆ ಗುರುವಾರ ಉದಿಪನಾಂಡ್. ಮೇಯರ್ ಶ್ರೀ ಸುಧೀರ್ ಶೆಟ್ಟಿ ಕಣ್ಣೂರು ಹೊಸ ಹವಾನಿಯಂತ್ರಿತ ಮಾರಾಟ ಮಳಿಗೆಯನ್ನು ಉದಿಪನ ಮಲ್ದೇರು. ತಾಜಾ ಬೊಕ್ಕ ಪರಿಶುದ್ಧ ತರಕಾರ್ಲೆಯನ್ನು ಒದಗಿಸಾವಂದುಪ್ಪುನ ಹಾಪ್ಕಾಮ್ಸ್ ಮಳಿಗೆ ಪಡೀಲ್ ಪ್ರದೇಶಡ್ ಸುರುವಾಯಿನಿರ್ದಾತ್ರ ಸ್ಥಳೀಯರಿಗೆ ದಿಂಜ ಅನುಕೂಲ ಆಯರು ಉಂಡು ಪಂಡ ತೆರಿಪಾಯರು ಸಿಗುವಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ನಮ್ಗೆಲ್ರಿಗೂ ಕೂಡ ಆರೋಗ್ಯ ಉತ್ತಮವಾಗಿರಬೇಕಾದ್ರೆ ಅದರಲ್ಲಿ ಪರಿಶುದ್ಧವಾದಂತಹ ಎಲ್ಲವೂ ಕೂಡ ನಮಗೆ ಸಿಗಬೇಕು. ಪರಿಶುದ್ಧವಾದಂತಹ ಗಾಳಿ ಇದ್ರೆ ಪರಿಶುದ್ಧವಾದಂಥ ನೀರಿನ ಜೊತೆಗೆ ಪರಿಶುದ್ಧವಾದಂಥ ಆಹಾರ ನಮಗೆ ಬಹಳ ಅಗತ್ಯ. ಈ ನಿಟ್ಟಿನಲ್ಲಿ ಇವತ್ತು ಈ ಮಳಿಗೆಯ ಮುಖಾಂತರ ಈ ಪಡೀಲ್ನ ಈ ಪರಿಸರಕ್ಕೆ ಮೆರುಗು ಕೂಡ ತಂದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗಾಗಲೇ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ಇನ್ನಷ್ಟು 10 ಇಂತಹ ಮಳಿಗೆ ಆಗುವುದರ ಮುಖಾಂತರ ಸ್ಮಾರ್ಟ್ ಸಿಟಿಗೆ ಒಂದು ಸ್ಮಾರ್ಟ್ ಆಫ್ಕಾಮ್ಸ್ ಈ ಒಂದು ಸಂಸ್ಥೆಯ ಮುಖಾಂತರ ಅಲ್ಲಲ್ಲಿ ಮಳಿಗೆ ಓಪನ್ ಮಾಡುವುದರ ಮುಖಾಂತರ ಸಾರ್ವಜನಿಕರಿಗೆ ಇನ್ನಷ್ಟು ಇದರ ಉಪಯೋಗ ಆಗಬೇಕೆಂಬಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಗುರ್ಕಾರ್ಮನ ವಯಸ್ಸಿನ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷರು ಸೀತಾರಾಮ್ ಗಾಣಿಗ ಹಾಲಾಡಿ ಹಾಪ್ಕಾಮ್ಸ್ ರಡ್ಡು ಮಳಿಗೆ 15 ದಿನಕ್ಲದ ಅಂತರಡ ಉದಿಪನಾತಡು ನನಲಾತು ಮಳಿಗೆ ಸುರು ಮಲ್ಪನ ಗುರಿ ಉಂಡು ಪಣ ತೆರಿಪಾಯರು. ಈಗ ಒಮ್ಮೆ ಸಂತೋಷವಾಗುತ್ತದೆ, ಇನ್ನೊಮ್ಮೆ ಜವಾಬ್ದಾರಿ ಹೆಚ್ಚಿಸ್ತದೆ. ಕಾರಣ ಇಷ್ಟೇ, 15 ದಿನಗಳಲ್ಲಿ ಮಂಗಳೂರು ಉಡುಪಿ ಹಾಪ್ಕಾಮ್ಸು 15 ದಿನದಲ್ಲಿ 2ನೇ ಮಳಿಗೆಯನ್ನು ನಾವು ಉದ್ಘಾಟಿಸಿದ್ದೇವೆ. 26ನೇ ತಾರೀಕಿನಂದು ಹಾಲಾಡಿಯಲ್ಲಿ ಆಗಿದೆ. ಇವತ್ತು ನಮ್ಮ ಕೇಂದ್ರ ಬಿಂದುವಾಗಿರುವಂಥ ಮಂಗಳೂರಿನಲ್ಲೇ ಉದ್ಘಾಟನೆ ಆಗಿದೆ. ಭಾಳ ಸಂಭ್ರಮದಿಂದ ಆಗಿದೆ. ಇದೆಲ್ಲ ಹಿರಿಯರಲ್ಲೂ ಇದೆಲ್ಲ ದೈವ ಇಚ್ಛೆ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ಮಾನ್ಯರೇ, ಈ ಮಳಿಗೆಯ ಇದಕ್ಕೆ ಹಣ ನಮಗೆ ಎಲ್ಲದಕ್ಕಿಂತ ಹಣ ಅನುದಾನವನ್ನು ಪೂರೈಸಿದಂಥ ಅವರು ನಮ್ಮ KHFನ ಭೂಕಾಂತ್ರವರು, ಅವರು ನಾವು ನೆನೆಯಲೇಬೇಕು. ಜೊತೆಗೆ ಅಂದಿನ ಅಧ್ಯಕ್ಷರಾಗಿರುವಂಥ ನನ್ನ ಮಿತ್ರರಾದಂಥ ಹಿರಿಯರು ಲಕ್ಷ್ಮೀನಾರಾಯಣರು ಶಿಲಾನ್ಯಾಸ ಮಾಡಿದ್ದಾರೆ. ಅವರ ತುಂಬ ಪ್ರಯತ್ನ ಆವಾಗ KHFನೊಂದಿಗೆ ಪ್ರಯತ್ನ ಪಟ್ಟು ನಮಗೆ ಅನುದಾನ ದೊರಕಿಸುವಲ್ಲಿ ಪ್ರಯತ್ನ ಮಾಡಿದ್ದಾರೆ. ಹಿರಿಯರ ಅನುಗ್ರಹದೊಂದಿಗೆ ಹಾಗೂ ನನ್ನ ಎಲ್ಲ ನಿರ್ದೇಶಕ ಬಂದವರು ತುಂಬ ನನಗೆ ಸಲಹೆಗಳನ್ನು ಕೊಡ್ತಾ ಇದ್ದಿದ್ರು. ಆ ಮೂಲಕ ನಾವು ಈ ಬಾರಿ 47.5 ಲಕ್ಷ ಲಾಭವನ್ನು ತಂದುಕೊಟ್ಟಿದೆ ಈ ಸಂಸ್ಥೆ. ಇದಕ್ಕೆಲ್ಲ ಕಾರಣ ನಮ್ಮ ಹಾಪ್ಕಾಮ್ಸ್ ನೌಕರರು ಹಾಗೂ ನನ್ನ ಮಿತ್ರ ನಿರ್ದೇಶಕರೆಲ್ಲರ ಸಲಹೆಗಳಿಂದ ಆಗಿದೆ ಅಂತ ಹೇಳಲು ನಾನು ಇಚ್ಛೆ ಪಡುತ್ತೇನೆ. ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಲ ಅಧ್ಯಕ್ಷರು ಡಾಕ್ಟರ್ BD ಭೂಕಾಂತ ಪಾತ್ರರೊಂದು ಹಾಪ್ಕಾಮ್ಸ್ ರೈತರಿಗೆ ಮಾರುಕಟ್ಟೆ ಒದಗಾವನ ಮೂಲಕ ಸಹಾಯ ಮಲ್ತೊಂದುಂಡು. ಪಡೀಲ್ಡ್ ಮಳಿಗೆದ ಒಟ್ಟಿಗೆ ತರಕಾರಿ ಸಾಗಣೆಗೆ ಉಚಿತ ವಾಹನ ಒದಗಿಸಾದನ್ ಪಣ ತೆರಿಪಾಯರು. ಇವತ್ತು ಈ ಭಾಗದಲ್ಲಿ ಸಹಕಾರ ಕ್ಷೇತ್ರ ಇರ್ಬೋದು ಮತ್ತು ಇಲಾಖೆ ರೈತರ ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ಇಲ್ಲಿ ಮಾರುಕಟ್ಟೆ ಆಗಲಿಕ್ಕೆ ಒಂದು ಅವಕಾಶವನ್ನು ಈ ಭಾಗದ ಜನತೆಗೆ ಒಂದು ಇದೆಯ ಹಾಪ್ಕಾಮ್ಸ್ನವರು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ನಾವು ರೈತ ಬೆನ್ನೆಲುಬು ಅಂತ ಹೇಳ್ತೇವೆ. ಆದರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಉತ್ತಮ ಮಾರುಕಟ್ಟೆ ಸಿಗದೇ ಇದ್ದರೆ ಅದು ಯಾವುದೇ ರೀತಿಯಲ್ಲಿ ಅವಕಾಶ ರೈತರಿಗೆ ಒಂದು ಉತ್ತಮ ಆಗಲ್ಲ. ಉತ್ತಮ ಮಾರುಕಟ್ಟೆ ಸಿಗಬೇಕು, ಅವ್ರ ರೈತರಿಗೆ ಉತ್ತಮ ಬೆಲೆಯೂ ಸಿಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರನೂ ಸಹಿತ ಮುಂದುವರಿಸಬೇಕು ಅಂತಕ್ಕಂಥ ದೃಷ್ಟಿ ಹೇಳ್ತಾ ಇವತ್ತು ಏನು ತೋಟಗಾರಿಕಾ ಮಹಾಮಂಡಲದ ಅಡಿಯಲ್ಲೇ ಇವತ್ತು ನೂತನ ಮಳಿಗೆ ಇದೇ ರೀತಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲೆಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಜಾಗಗಳಿದ್ದರೆ ಅಲ್ಲಲ್ಲಿ ಒಂದು ಮಳಿಗೆಯನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ದೃಷ್ಟಿಯಲ್ಲಿ ಏನು ಲಕ್ಷ್ಮೀನಾರಾಯಣ ಉಡುಪರವರು ಮತ್ತು ಗಾಣಿಗವರು ಮತ್ತು ಪ್ರವೀಣ್ ಅವರ ನೇತೃತ್ವದಲ್ಲಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಇವತ್ತು ಹಾಪ್ಕಾಮ್ಸ್ ಇಲ್ಲಿ ಮಂಗಳೂರಿನಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಒಂದು ಸಾಗಾಣಿಕೆ ವಾಹನವನ್ನು ಸಹಿತ ಉಚಿತವಾಗಿ ನಮ್ಮ ಮಹಾಮಂಡಲದಿಂದ ಇಲ್ಲಿಗೆ
ಆಪ್ಕಾಂಸಿ ಕೊಟ್ಟಿದ್ದೇವೆ. ಫಲವಸ್ತುಲದ ರಸಮಳಿಗೆ ಬೊಕ್ಕ ಶಿಲಾಫಲಕನ ಅನಾವರಣ ಮಲ್ತೇರು. కార్పొరేటర్లు రూపశ్రీ పూజారి, దివాకర్ పాండేశ్వర, భరత్ కుమార్, ಕೆಎಚ್ಎಫ್ ನಿರ್ದೇಶಕಿಯರು ಕೆ ಲಕ್ಷ್ಮೀನಾರಾಯಣ್ ಉಡುಪ ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ತೋಟಗಾರಿಕಾ ಇಲಾಖಾ ಉಪನಿರ್ದೇಶಕಿಯರು ಎಚ್ಆರ್ ನಾಯಕ್, ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಹಾಫ್ಕಾಮ್ಸ್ ನಿರ್ದೇಶಕಿಯರು ಎಂ ಜಯಕುಮಾರ್ ಪರ್ಕಳ, ಹರೀಶ್ ಕುಮಾರ್, ಪ್ರಶಾಂತ್ ಏಗಟ್ಟಿ, ಯಶೋಧರ್ ಶೆಟ್ಟಿ, ಬಿ ಜಯಪ್ರಕಾಶ್ ಕೂಜುಗೋಡು, ಎ ವಿಷ್ಣು ಭಟ್, ಸಚಿನ್ ಕುಮಾರ್, ವಿಷ್ಣು ಮರಾಠೆ, ಕೆ ಚೆನ್ನಕೇಶವ ಕಾರಂತ, ಬಾಲಕೃಷ್ಣ ಪಕ್ಕಳ, ಹರೀಶ್, ಗಣೇಶ್ ನಾಯಕ, ಮಳಿಗೆದ ನಿರ್ವಾಹಕರು ಸುರೇಶ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ವ್ಯವಸ್ಥಾಪಕ ನಿರ್ದೇಶಕರು ಕೆ ಪ್ರವೀಣ್ ಸಭೆ ನಿಂತ್ಕೊಂಡರು. ವ್ಯವಸ್ಥಾಪಕರು ರವಿಚಂದ್ರ ಶೆಟ್ಟಿ ಸಭೆ ಸ್ಥಾರಕೆ ಮಲ್ತೇರು. ಸುದ್ದಿಗೊಂಚಿಲ್ಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ಕರಿ ಅಂಗಾರೆಡ್ದು 101 ದಿನದ ಸಂಧ್ಯಾ ಭಜನೆ ನಡೆತುಂದುಂಡು. ಶುಕ್ರವಾರ ಬಯ್ಯಗ 4ನೇ ದಿನದ ಭಜನಾ ಸೇವೆ ನಡೆತುಂಡು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ 101 ದಿನಗಳದ ಸಂಧ್ಯಾ ಭಜನೋತ್ಸವ ನಡೆತುಂದುಂಡು. 4ನೇ ದಿನ ಶುಕ್ರವಾರ ಬಯ್ಯದ ಭಜನಾ ಕಾರ್ಯಕ್ರಮಗ ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು ಶ್ರೀ ಕೆಟಿ ಸುವರ್ಣ, ಶ್ರೀ ವಿನಾಯಕ್ ಕೃಷ್ಣನಗರ ತೊಕ್ಕೋಟು, ಶ್ರೀಮತಿ ಲಲಿತಾ, ಶ್ರೀ ಜಿತೇಶ್ ತೊಕ್ಕೋಟು, ಶ್ರೀಮತಿ ಪದ್ಮಾವತಿ, ಶ್ರೀ ಪದ್ಮನಾಭ ಹನುಮಾನ್ ನಗರ, ಶ್ರೀಮತಿ ಲಕ್ಷ್ಮೀ ಗೋವಿಂದ ನಾಯಕ್, ಶ್ರೀಮತಿ ಹರಿನಾಕ್ಷಿ, ಶ್ರೀ ಶಿವ ಕಲ್ಲಾಪು, ಶ್ರೀಮತಿ ಜಯಲಕ್ಷ್ಮಿ, ಶ್ರೀ ಚಂದ್ರನ್ ಕಲ್ಲಾಪು, ಶ್ರೀಮತಿ ನಿರ್ಮಲಾ, ಶ್ರೀ ರಾಮನ್ ಕಲ್ಲಾಪು, ಶ್ರೀ ನವೀನ್ ಕುಮಾರ್ ಕಲ್ಲಾಪು ಮೊದಲು ತುಡರ್ ಬೆಳಗಾಯರು. ಈ ಕಾರ್ಯಕ್ರಮದ ಇಂದ ನಂದಾದೀಪಾರ್ಲೆ ನಮ್ಮೊಟ್ಟಿಗೆ ಬಂದಿಸೇ ನಚ್ಚಿನ ಶ್ರೀ ವಿನಾಯಕ್ ಕೃಷ್ಣನಗರ ತೊಕ್ಕೊಟ್ಟು ಮೆರಳಿ ಸಂದರ್ಭದ ಆತ್ಮೀಯವಾಗಿ ಗೌರವಪೂರ್ವಕವಾದ ಈ ದೇವಸ್ಥಾನಕ್ಕೆ ಆತ್ಮೀಯ ಸ್ವಾಗತ ತಿರಿದೊಪ್ಪದು ಎದುರುಕೊಂಡು ಬಂದ ವಿನಂತಿ. ಶ್ರೀಮತಿ ಹರಿನಾಕ್ಷಿ, ಶ್ರೀ ಶಿವ ಕಲ್ಲಾಪು ಮುಕ್ಲೆಗಳ ಶಾಲ್ಪಾದ ಗೌರವ ಕೊಡು. ಶ್ರೀ ಜಯಲಕ್ಷ್ಮಿ, ಶ್ರೀಮತಿ ಜಯಲಕ್ಷ್ಮಿ, ಶ್ರೀ ಚಂದ್ರನ್ ಕಲ್ಲಾಪು, ನಿರ್ಮಲಾ, ಶ್ರೀ ರಾಮನ್ ಕಲ್ಲಾಪು, ಶ್ರೀ ನವೀನ್ ಕುಮಾರ್, ಸತೀಶ್ ಕುಂಪಲ, ಅಭಿಲಕನೆ ಮಹಿಳಾ ಸಮಿತಿ ದುರ್ಗಾ ಪ್ರಬೀಲ ವಿಜಯ್ ಮಾತಾ, ಬ್ರಹ್ಮಕಲಶ ಸಮಿತಿ ಆಡಳಿತ ಮಂಡಳಿ ಅಭಿಲಕನೆ ಸೇವಾ ಸಮಿತಿ ಮಾತಾ ಸದಸ್ಯರನ್ನು ಸೇರಿ ನಂದಾದೀಪನ ನಚ್ಚನ ಕೆಟಿ ಸುವರ್ಣ ಪಕ್ಕ ಕೂಟದ ಮಾತಾ ನಿಜಿ ಭಗವದ್ ಭಕ್ತರಿಗೆ ಮಾತ್ರೆಯಿಂದ ಉಡನ್ ಸುಮ್ಮನೆ ಸಂಬಂಧ ಸಂದವೊಂದು ತುಂಬದ ಭಜನಾ ಸೇವೆ ನಡೆಪಾದುಕೊಂಡ ಶ್ರೀ ದುರ್ಗಾ ಪರಮೇಶ್ವರಿ ನಾಟಕನಿಕ ರಕ್ತೇಶ್ವರಿ ಕ್ಷೇತ್ರ ಪಿಲಾರ ಪಾಲಮುಖ नमस्ते शारदा देवी काश्मीर पुरवासिनी, गुरु ब्रह्मा गुरु विष्णु गुरुदेव महेश्वर, गुरु साक्षात् परब्रह्म तस्मै श्री गुरुवे नमः. सर्वस्तुते नमस्ते गरुडारूढे कोलासुरा भयंकरी, सर्व पाप हरे देवी महालक्ष्मी नमोस्तुते. सिद्धि बुद्धि प्रदे देवी मुक्ति मुक्ति प्रदायिनी, मंत्रपूते सदा देवी
महालक्ष्मी नमोस्तुते पद्मासनास्थिते देवी परब्रह्म स्वरूपिणी परमेशी जगन्नाथ महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते ಅವಿರ್ತ್ ಬೊಕ್ಕ ಪಿಲಾರ್ ಪಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ರಕ್ತೇಶ್ವರಿ ಕ್ಷೇತ್ರದ ಭಜನಾ ತಂಡಲ್ಲಿರ್ದು ಭಜನೆ ನಡೆತಲು ಸುದ್ದಿಗೊಂಚಿಲ್ಗೆ ಸ್ವಾಗತ. ಮಾಡೂರು ಸಾಯಿಧಾಮ ಬಡಾವಣೆದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಸಮಿತಿ ವತಿಯಿಂದ ಈ ಸರ್ತಿದ ರಾಜ್ಯೋತ್ಸವ ಪುರಸ್ಕಾರ ಪಡೆಯಿನ ಕೋಟೆಕಾರ್ ವ್ಯವಸಾಯ ಸಂಘ ಆತ್ಮಶಕ್ತಿ ಕೊಲ್ಯ ಬಿಲ್ಲವ ಸಮುದಾಯದ ಅಧ್ಯಕ್ಷರಿಗೆ ಬೊಕ್ಕ ದೈವ ನರ್ತಕಿ ಶೇಖರ್ ಪಂಬದರಿಗೆ ಗುರುವಾರ ಬಯಗ್ ವಾರದ ಭಜನಾ ದಿನದಾನಿ ಮಾನಾದಿಗೆ ಮಲ್ತಿರು. ಮಾಡೂರು ಸಾಯಿಧಾಮ ಬಡಾವಣೆ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ವತಿರ್ದು ಮಂದಿರಡ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಕಾರ್ಯಕ್ರಮ ಗುರುವಾರ ನಡೆತನು. ಸುರುಕು ವಾರದ ಭಜನೆ ಪೂಜೆ ನಡೆತನು.
ಈ ಪೊರ್ತು ಆಟನೆ ಮಲ್ತಿನ ಕಾರ್ಯಕ್ರಮಡು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು ಬೊಕ್ಕ ಸದಸ್ಯರು, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಬೊಕ್ಕ ಸಿಬ್ಬಂದಿಲು, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಸಂಘದ ಅಧ್ಯಕ್ಷರು ವೇಣುಗೋಪಾಲ್ ಬೊಕ್ಕ ಸದಸ್ಯರು ಅಂಚನೆ ದೈವ ನರ್ತನ ಕ್ಷೇತ್ರದ ಶೇಖರ್ ಪಂಬದ ಮೊಕ್ಲೆಗ್ ಮಂದಿರದ ಪರವಾದ ಮಾನಾದಿಗೆ ಮಲ್ತೇರು. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಆಡಳಿತ ಮೊಕ್ತೇಸರರು ಕೆಪಿ ಸುರೇಶ್ ಮಾಡೂರು, ಟ್ರಸ್ಟಿ ರವಿ ಕೊಂಡಾಣ, ಸೇವಾ ಸಮಿತಿ ಅಧ್ಯಕ್ಷರು ನವೀನ್ ಕಂಬ್ಳಕೋಡಿ, ಪ್ರಧಾನ ಕಾರ್ಯದರ್ಶಿ ಭರತ್ ಮಾಡೂರು, ಕಾರ್ಯದರ್ಶಿ ನವೀನ್ ಕೊಂಡಾಣ, ಮಾಡೂರು ಸಾಯಿ ಫ್ರೆಂಡ್ಸ್ ಅಧ್ಯಕ್ಷರು ಶಶಿಧರ್ ಪೂಂಜಾ ಕೊಂಡೆವೂರು, ಕೀರ್ತಿರಾಜ್ ಶಾಂತಿ ಬೊಕ್ಕ ವಿಶ್ವನಾಥ್ ಶಾಂತಿ ಅಂಜನೆ, ಸೇವಾ ಸಮಿತಿ ಸದಸ್ಯರು ಮೋಹನ್ ಮಾಡೂರು, ಹರ್ಷ ಕೊಂಡಾಣ, ಕಿಶೋರ್ ಕುಶಾಲ್ ನಗರ, ಪ್ರದೀಪ್ ಮಂಜೇಶ್ವರ, ಜಗದೀಶ್ ಬೆಳರಿಂಗೆ, ಯಶವಂತ್ ಕೊಂಡಾಣ, ನಿತಿನ್ ಕೊಂಡಾಣ ಬೊಕ್ಕ ಮಹಿಳಾ ಸಮಿತಿ ಸದಸ್ಯರು ಪಾಲ್ಪಡೆದಿದ್ದರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಬೊಕ್ಕ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ವೇಣುಗೋಪಾಲ್ ಸಾಂದರ್ಭಿಕವಾದ ಪಾತಿರೇರು. ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಂಕ್ ಬರಡು ನಂಡ ಅದಕ್ಕೆ ಮಣಿಕಲ್ ಮಾತೇರ್ಲ ಕಾರಣ ಆಯ್ತೊಟ್ಟಿಗೆ ಇನಿ ಈ ಶಿರಡಿ ಸಾಯಿ ಮಂದಿರದ ಟ್ರಸ್ಟ್ ಇಲ್ಲ ಅದು ಆಯ್ತಾ ಆಡಳಿತ ನಡಪವನ ತೊಟ್ಟಿಗೆ ಎಂಕಲ್ನ ಆತ್ಮಶಕ್ತಿ ಸಹಕಾರಿ ಸಂಘದಲ ಒಂಜಿ ಪ್ರಾರಂಭದ್ದು ಸುರುತ 5 ವರ್ಷದ ನಿರ್ದೇಶಕರಾಯಿನಾರು ಕೆಪಿ ಸುರೇಶರ್ನ ಮುಂದಾಳುತ್ತೋಡು ಇನಿ ಶಿರಡಿ ಸಾಯಿ ಮಂದಿರ ಪ್ರಾರಂಭದ ಪೊರ್ತುಡ್ಲ ಯಾನು ಈ ಒಂಜಿ ಮಂದಿರದ ಟ್ರಸ್ಟೇ ಆದಿತ್ತೆ ಅರ್ನ ಒಂಜಿ ಕಾರ್ಯತತ್ಪರತೆ ಮುಖ್ಯವಾದ ಪನೊಡೊಂದಾಂಡ ಸಾಮಾಜಿಕ ಒಂಜಿ ಕ್ಷೇತ್ರಡು ಆರು ಮನ್ಪುನ ಸೇವೆ ಅರೆಗೆ ಎಂಕ್ಲೆಡ್ ಮಿತ್ತಿದ ಪ್ರಶಸ್ತಿ ಬರೋಡವು ದಯಾಗಿಂದ ಬಂಡ ಅರ್ನ ಒಂಜಿ ಪಾಪದಾಕ್ಲೆ ಇಲ್ಲು ಕಟ್ಟದ ಕೊರ್ಪುನವಾಡು ಅದರ ಪಾಪದ ಇಲ್ಲದ ಜೋಕ್ಲೆಗೆ ಮಧ್ಯಾಹ್ನಗಾಕ್ಲೆ ಸಹಕಾರ ಕೊರ್ಪುನವಾಡು ಅತ್ತಡ ಇನಿ ಅರ್ನ ಏತೋ ಯಾನು ಇಲ್ಲು ಮುಲ್ದ ಈ ಪರಿಸರದ ಅವಡು ಅತ್ತಡ ಬೇತೆ ಬೇತೆ ಕಟ್ಟಾರು ಇಲ್ಲು ಕಟ್ಟಿನ ಬೇಲೆಡು ಆಕಳು ಲಾಸ್ಟ್ಗೆ ಆನಾಗ ಯಾನ್ ತೂಪೆ ಆಕಳ ಕಾಸಿಜ್ಜಿ ಬಣ್ಣದಂಡಲ್ಲ ಆಕಳು ನಿಗಳು ಇಲ್ಲಡಿಸರು ಇಲ್ಲೋ ಕೆಲ್ ಮಂದು ಕುಲ್ಲೇದು ಬಣ್ಣದು ಆನೆ ಕುಲ್ಲಾದಿನಾರು ಸುರೇಶನ್ನೇ ಈ ಒಂಜಿ ಅರ್ನ ಸಮಾಜ ಸೇವೆದೊಟ್ಟಿಗೆ ಅವೇತೋ ಬಡವರನ್ನ ಕಣ್ಣು ಒರೆಸಿನ ಬೇಲೆಲ್ಲ ಈ ಒಂಜಿ ಮಂದಿರದ ಮೂಲಕ ಆವೊಂದುಂಡು ಐಕಾದು ಈ ಮಂದಿರದ ಮಾತೆರೆಗಳ ಅರ್ನೊಟ್ಟಿಗೆ ಸೇರಿದ ಮಾತೆರೆಗೆ ಅಭಿನಂದನೆ ಸಲ್ಲಸ ಈ ತೆರೆ ಮೆರೆಟ್ ಪಾಪದ ಜೋಕ್ಲೆಗ್ ಕಲ್ಪೆರೆಸ್ ಆರ್ಥಿಕ ಸಹಾಯ ಅಂಚನೆ ಆರ್ಥಿಕವಾದ ಬಜಿ ಪಿರವಿತ್ತಿನ ಒಂಜಿ ಸಮಾಜದ ಬಂಧುಲೆಗ್ ಇಲ್ಲು ಕಟ್ಟರೆ ಆರ್ಥಿಕವಾದ ಸಹಾಯ ಅಂಚನೆ
ಬಡ ಪುಣ್ಜೋಕ್ಲಿನ ಮದ್ಮೆಗೆ ಒಂಜಿ ಆರ್ಥಿಕ ಸಹಾಯ ಮನ್ಪುನ ಒಂಜಿ ವಿಷಯ ಎಲ್ಲ ತೆರೆದು ಬೈದನು ಅಂಚಾದ ಇಂಕಲ್ನ ಈ ಶಿರ್ಡಿ ಸಾಯಿಬಾಬಾ ಮಂದಿರದ ಸೇವಾ ಸಂಸ್ಥೆ ನನಾತ್ ಉತ್ತಮ ರೀತಿದ ಸಮಾಜ ಸೇವೆ ಮಂತೊಂದು ಬರಡು ಪನ್ಪುನ ಒಂಜಿ ಗುರುಕುಲ್ಡ ಪ್ರಾರ್ಥನೆ ಮಂತೊಂದು ಅಂಚನೆ ಇಂಕ್ಲೆಗ್ ಈ ಒಂಜಿ ಇಡೀ ಇಂಕ್ಲೆಗ್ ಒಂಜಿ ಅಭಿನಂದನೆ ಮಂತಿನಿಕ್ ಇನ್ನೊಂದು ಅಧ್ಯಕ್ಷರನ್ನ ನಿಲೆಟ್ಟು ತುಂಬ ಈತ ಮುಟ್ಟ ಒಂಜಿ ಉತ್ತಮ ರೀತಿದ ಬಾಂಧವ್ಯ ಇಂಕ್ಲ ಪೂರ ಕಾರ್ಯಕ್ರಮಗಳ ಬರಂದಿತ್ತ ಅಂಚನೆ ನಾನು ತುಂಬಗಳ ಪೂರ ಕಾರ್ಯಕ್ರಮಗಳ ಇಂಕ್ಲು ಸರ್ವ ರೀತಿದ ಅಂಕ್ಲಿಗೆ ಸಹಕಾರ ಪನ್ಪುನ ಒಂಜಿ ಭರವಸೆನು ನಾನು ಅಧ್ಯಕ್ಷರನ್ನ ನಿಲೆಟ್ಟು ಇಂಕ್ಲ ಸಂಸ್ಥೆದ ಪರವಾದ ಕೊರೊಂದುಲ್ಲೆ. ಸುದ್ದಿಗೊಂಚಿಲ್ಗೆ ಸ್ವಾಗತ. ಉಳ್ಳಾಲ ನಗರಸಭಾ ವತಿರ್ದು ಸ್ವಚ್ಛ ದೀಪಾವಳಿ ಶುಭ ದೀಪಾವಳಿ ಅಭಿಯಾನನ ಗುರುವಾರ ಕಾಂಡ ಅಟ್ಟನೆ ಮಲ್ತಿದ್ದು ದೀಪಾವಳಿ ಪರ್ಬನ ಪರಿಸರ ಸ್ನೇಹಿ ಪರ್ಬವಾದ ಆಚರಣೆ ಮಲ್ಪನ ಬಗೆಟ್ ಮಾಹಿತಿ ಕೊರಿಯರು. ಉಳ್ಳಾಲ ನಗರಸಭೆ ವತಿರ್ದು ಸ್ವಚ್ಛ ದೀಪಾವಳಿ ಶುಭ ದೀಪಾವಳಿ ಅಭಿಯಾನ ನಡೆತಲು ನಗರಸಭೆ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ಅಭಿಯಾನಗ ದಸ್ಕತ್ ಪಾಡ್ನ ಮೂಲಕ ಚಾಲನೆ ಕೊರಿಯರು. ಸರ್ಕಾರದ ನಿರ್ದೇಶನದಲಕ ಉಳ್ಳಾಲ ನಗರಸಭಾ ವ್ಯಾಪ್ತಿದ ದೀಪಾವಳಿ ಬೊಲ್ಪುದ ಬೊಕ್ಕ ಸಂತೋಷದ ಆಚರಣೆಯಾದಿಸಿದ ದೀಪಾವಳಿ ಪರ್ಬನು ಪರಿಸರ ಸ್ನೇಹಿ ಪರ್ಬಾದ ಆಚರಿಸಾಯರ ಉದ್ದೇಶಿಸಾದ ಆಜಿ ನವೆಂಬರ್ 2023 14 ನವೆಂಬರ್ 2023 ಮುಟ್ಟ ಸ್ವಚ್ಛ ದೀಪಾವಳಿ ಶುಭ ದೀಪಾವಳಿ ಅಭಿಯಾನನು ಕೈಕೊನರೆ ಉದ್ದೇಶಿಸಾದನು. ಈ ನಿಟ್ಟಿಡು ದೀಪಾವಳಿ ಪರ್ಬನ ಆಚರಿಸಾವನ ಪೊರ್ತುಡು ಬೇತೆ ಬೇತೆ ರೀತಿದ ಪಟಾಕಿಯನ್ನು ಸ್ಫೋಟಿಸಾವನಿರ್ದು ಉಂಡಾಪನ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಬೊಕ್ಕ ತ್ಯಾಜ್ಯ ಉತ್ಪಾದನೆರ್ದು ಉಂಡಾಪನ ಪರಿಸರ ಮಾಲಿನ್ಯನು ತಡೆಗಟ್ಟುನ ಹಿತದೃಷ್ಟಿರ್ದು ಪಚ್ಚ ಪಟಾಕಿಯನ್ನು ಮಾತ್ರ ಉಪಯೋಗಿಸಾವನಿ ಬೊಕ್ಕ ಏಕ ಬಳಕೆ ಪಟಾಕಿದ ಬದಲಾದ ಪರ್ಯಾಯವಾಯಿನ ವಸ್ತುಲೆನು ಅತ್ತಂಡ ಪರಿಸರ ಸ್ನೇಹಿ ವಸ್ತುಲೆನು ಬಳಸುನ ಬೊಕ್ಕ ತ್ಯಾಜ್ಯದ ಉಪಯುಕ್ತ ವಸ್ತುಗಳನ್ನು ತಯಾರು ಮಂತದ ದೀಪಾವಳಿ ಉಡುಗೊರೆಯನ್ನು ಮಾತ್ರ ಕೊರ್ದು ಪರಿಸರ ಸ್ನೇಹಿ ದೀಪಾವಳಿ ಪರ್ಬನ ಆಚರಿಸಾವಲಕ ಶ್ರೀಮತಿ ವಾಣಿ ವಿ ಆಳ್ವ ಸಾರ್ವಜನಿಕರಿಡ ವಿನಂತಿ ಮಂತೊಂಡರು. ಎಲ್ಲರಿಗೂ ನಮಸ್ತೆ. ಸರ್ಕಾರದ ಆದೇಶದಂತೆ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛ ದೀಪಾವಳಿ ಶುಭ ದೀಪಾವಳಿ ಅಭಿಯಾನವನ್ನು ನಾವು ಪ್ರಾರಂಭಿಸಿದ್ದೇವೆ. ಇದಕ್ಕೆ ಸಾರ್ವಜನಿಕರ ಸಹಕಾರವನ್ನು ನಾನು ಉಳ್ಳಾಲ ನಗರಸಭೆಯ ಪೌರಾಯುಕ್ತೆಯಾಗಿ ಕೋರಿಕೊಳ್ಳುತ್ತೇನೆ. ಸ್ವಚ್ಛ ದೀಪಾವಳಿ ಶುಭ ದೀಪಾವಳಿ ಅಭಿಯಾನ ಸರ್ಕಾರದ ನಿರ್ದೇಶನದಂತೆ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ದೀಪಗಳ ಹಬ್ಬವಾದ ದೀಪಾವಳಿಯು ಬೆಳಕಿನ ಮತ್ತು ಸಂತೋಷದ ಆಚರಣೆಯಾಗಿದ್ದು ದೀಪಾವಳಿ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಲು ಉದ್ದೇಶಿಸಿ 6ನೇ ನವೆಂಬರ್ 23ರಿಂದ 14ನೇ ನವೆಂಬರ್ 2023ರವರೆಗೆ ಸ್ವಚ್ಛ ದೀಪಾವಳಿ ಶುಭ ದೀಪಾವಳಿಯನ್ನು ಅಭಿಯಾನವನ್ನು ಕೈಗೊಳ್ಳಲು ಉದ್ದೇಶಿಸಿರುತ್ತದೆ. ಈ ನಿಟ್ಟಿನಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ವಿವಿಧ ರೀತಿಯ ಪಟಾಕಿಗಳನ್ನು ಸ್ಫೋಟಿಸುವುದರಿಂದ ಉಂಟಾಗುವ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮತ್ತು ತ್ಯಾಜ್ಯ ಉತ್ಪಾದನೆಯಿಂದ ಉಂಟಾಗುವ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ದೃಷ್ಟಿಯಿಂದ ಹಸಿರು ಪಟಾಕಿಗಳನ್ನು ಮಾತ್ರ ಉಪಯೋಗಿಸುವುದು ಮತ್ತು ಏಕ ಬಳಕೆ ಪಟಾಕಿ ಬದಲಾಗಿ ಪರ್ಯಾಯವಾದ ವಸ್ತುಗಳನ್ನು ಅಥವಾ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವ ಮತ್ತು ತ್ಯಾಜ್ಯದಿಂದ ಉಪಯುಕ್ತ ವಸ್ತುಗಳನ್ನು ಸಿದ್ಧಪಡಿಸಿ ದೀಪಾವಳಿ ಉಡುಗೊರೆಯನ್ನು ಮಾತ್ರ ನೀಡಿ ಪರಿಸರ ಸ್ನೇಹಿ ದೀಪಾವಳಿ ಹಬ್ಬವನ್ನು ಆಚರಿಸುವಂತೆ ಸಾರ್ವಜನಿಕರಲ್ಲಿ ಈ ಮೂಲಕ ಕೋರಲಾಗಿದೆ. ಕಂದಾಯ ಅಧಿಕಾರಿ ನವೀನ್ ಹೆಗ್ಡೆ ಪಚ್ಚ ಪಟಾಕಿಯನ್ನು ಬಳಸಲಕ ಸಾರ್ವಜನಿಕರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಸ್ವಚ್ಛ ದೀಪಾವಳಿ ಸ್ವಚ್ಛ ದೀಪಾವಳಿ ಶುಭ ದೀಪಾವಳಿ ಶುಭ ದೀಪಾವಳಿ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ನನಗೆ ಹೆಮ್ಮೆಯಾಗುತ್ತಿದೆ. ಪರಿಸರ ಸ್ನೇಹಿ ಸ್ಥಳೀಯ ಉತ್ಪನ್ನಗಳನ್ನು ಬಳಸಲು ನಾನು ಬದ್ಧನಾಗಿರುತ್ತೇನೆ. ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ನಿಷೇಧಿಸುತ್ತೇನೆ. ಸ್ವಚ್ಛ ಮತ್ತು ಹಸಿರು ದೀಪಾವಳಿಯನ್ನು ಆಚರಿಸುತ್ತೇನೆ ಎಂದು ಈ ಮೂಲಕ ಕಾರ್ಯಪಾಲಕ ಅಭಿಯಂತರರು ಆರ್ಪಿ ನಾಯಕ್, ಕಚೇರಿ ವ್ಯವಸ್ಥಾಪಕರು ಜಯಶೀಲ, ಲೆಕ್ಕಾಧಿಕಾರಿ ಶ್ರೀಮತಿ ಬಿಂದ್ಯಾ, ನಗರಸಭೆ ಸಮುದಾಯ ಸಂಘಟಕರು ರೋಹಿನಾಥ್, ಕಂದಾಯ ನಿರೀಕ್ಷಕರು ಚಂದ್ರಹಾಸ್ ಇಂಚಿತಿ ಪ್ರಮುಖರು ಈ ಪೊರ್ತೊಡಗಿದ್ದರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡೀ ಉಪಸಕರಲ್ದ ಇಂದು ಸುದ್ದಿಗೊಂಚಿಲ್ ಮುಗಿತಂದಿಲ್ಲ.
ನಿರಂತರ ಸುದ್ದಿ ವಿಶೇಷಲಿಗೆ ಏಪಲತು ಒಂದು ಪುಲೆ ಹೊಸಕುರಲ್ ಸುದ್ದಿಗೊಂದಿಸಿಲ್.